ಜೀವನ ಉತ್ಸವದ ಕಾರ್ಕಳ ಉತ್ಸವಕ್ಕೆ ಆಹ್ವಾನಿಸಿ ಸನ್ಮಾನಿಸಿದ ಸುನಿಲ್ ಕುಮಾರ್ ಅವರ ಕಾರ್ಯದಿಂದ ಮನ ತುಂಬಿ ಬಂದಿದೆ. ಕೋವಿಡ್ನಿಂದ ಚೇತರಿಸಿರುವ ಈ ಹೊತ್ತಿನಲ್ಲಿ ಇಂತಹ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವರಾದ ಡಾ ವೀರಪ್ಪ ಮೊಯ್ಲಿ ಹೇಳಿದರು. ಕಾರ್ಕಳ ಉತ್ಸವದ ಪ್ರಯುಕ್ತ ಸ್ವರಾಜ್ ಮೈದಾನದಲ್ಲಿ 10ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಕಾರ್ಕಳದ ಹಲವರು ಶಾಸಕರಾಗಿ ಮಂತ್ರಿಗಳಾಗಿದ್ರು. ಆದರೆ ಸುನಿಲ್ ಯಾಕೆ ಮಂತ್ರಿ ಆಗಲಿಲ್ಲ ಎಂದು ಯೋಚಿಸುತ್ತಿದ್ದ. ಮೊದಲ ಯತ್ನದಲ್ಲಿ ಸಾಧನೆಯನ್ನ ತೋರಿಸಿದ್ದಾರೆ ಎಂದು ಹೇಳಿದರು. ಅದು ಕೂಡ ಈ ಶಾಸ್ತ್ರೀಯ ಸಂಗೀತವನ್ನು ಯಾರು ನಿಜವಾಗಿ ಮೀಟ್ತಾರೆ ಎಂಬ ಸಂಶಯ ಕೂಡ ಬಂತು. ಮಾಯಾರಾವ್ ಅವರ ದೊಡ್ಡ ಕಥಕ್ ನೃತ್ಯವನ್ನು ಕೂಡ ಅಲ್ಲಿ ಹಾಕಿದ್ರು. ಎಲ್ಲರೂ ಕೂಡ ತಮಾಷೆ ಮಾಡಿದ್ರು. ಆದ್ರೆ ಈ ತಮಾಷೆ ನಾನು ಕೂಡ ನೋಡ್ತೇನೆ ಅಂತೇಳಿ ಮಧ್ಯರಾತ್ರಿ ಓದಿದೆ ಹೇಗೆ ನಡೀಬಹುದು ಅಂತೇಳಿ. ಅಲ್ಲಿ ಪಟ್ಟದಕಲ್ಲು ನೋಡುವಾಗ ಜನ ಕಿಕ್ಕಿರಿದು, ಸಾವಿರ ಅಲ್ಲ, ಲಕ್ಷಾಂತರ ಅಲ್ಲ, 4-5 ಲಕ್ಷ ಮಂದಿ ಹಳ್ಳಿಯ ಜನ ಎಲ್ಲೆಲ್ಲಿಂದಲೂ ಬಂದು ಶಾಸ್ತ್ರೀಯ ಸಂಗೀತವನ್ನ ಅದು ಕೇಳಿ ಸಂತೋಷ ಪಡ್ತಾ ಇದ್ರು. ಮಾಯಾರಾಘವರ ಶಿಷ್ಯಂದಿರ ನೃತ್ಯವನ್ನು ಕೂಡ ಸಂತೋಷ ಪಡ್ತಾ ಇದ್ರು. ಆಮೇಲೆ ನನಗಾಯಿತು, ಈ ಉತ್ಸಾಹ ಜನರಿಗೂ ಜೀವನೋತ್ಸವವನ್ನು ಕೊಡ್ತದೆ, ಅದು ಮತ್ತು ಚೈತನ್ಯ ಮನುಷ್ಯರಿಗೆ ಬರ್ತಾರೆ. ಈಗ ಅಷ್ಟೇನು ಮರುಭೂಮಿ ಆಗಿಲ್ಲ, ಯಾಕಂದ್ರೆ ಆಲ್ಮಟ್ಟಿ ಡ್ಯಾಮ್ ಅಂತ ಡ್ಯಾಮ್ ಬಂದು ನೀರಾವರಿ ಸೌಲಭ್ಯ ಬಂತು. ಅವರೆಲ್ಲ ಅನೇಕ ಬಿಜಾಪುರದವರು, ಗುಲ್ಬರ್ಗದವರು ಈ ಭಾಗಕ್ಕೆ ಇದೇ ದುಬೈ ಅಂತೇಳಿ ಬಂದು ಏನು 100 ಎಕರೆ 150 ಎಕರೆ ಜನ ಇದ್ರು ಕೂಡ ಅವರು ಹಸುವಿನಿಂದ ಈ ಕಡೆಗೆ ಬರ್ತಾ ಇದ್ರು. ಈಗ ಅದೇ ಜಾಗದಲ್ಲಿ ಹೋಗಿ ಶ್ರೀಮಂತರಾಗಿದ್ದಾರೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಶ್ರೀನಿವಾಸ್ ಪೂಜಾರಿ ಅವರಿಗೆ ಹೇಳುದು, ನೀವು ಕುಂದಾಪುರದಲ್ಲಿ ಇಂತಹ ಉತ್ಸವ ಮಾಡಿ ಬಹಳ ಯಶಸ್ವಿ ಆಗ್ತದೆ. ನಾವು ಅದಕ್ಕೆಲ್ಲ ಅನುಮಾನ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಕೋವಿಡ್ನಿಂದ ಇಡೀ ನಾಡು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ 2 ಖಾತೆಯ ಹೊಣೆಗಾರಿಕೆ ಇರುವಾಗಲೂ ಸಚಿವ ಸುನಿಲ್ ಕುಮಾರ್ ಇಡೀ ನಾಡಿನ ಗಮನ ಸೆಳೆಯುವಂತೆ ಗತ ವೈಭವವನ್ನು ನೆನಪಿಸುವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಎಲ್ಲ ಶಾಸಕರು, ಸಚಿವರು ತಮ್ಮ ಕ್ಷೇತ್ರದಲ್ಲಿ ಇಂತಹ ಕಾರ್ಯಕ್ರಮವನ್ನು ನಡೆಸುವಂತೆ ಆಗಬೇಕು ಎಂದು ಹೇಳಿದರು. ವೀರಪ್ಪ ಮೊಯ್ಲಿ ಅವರನ್ನ ಸನ್ಮಾನಿಸಿದ ಸುನಿಲ್ ಅವರ ಗೌರವ ಇನ್ನೂ ಹೆಚ್ಚಾಗಿದೆ. ಮೊಯ್ಲಿ ಅವರಿಗೂ ಗೌರವ ಸಲ್ಲಿಸಿದಂತೆ ಆಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಜನಜೀವನದ ಮಧ್ಯೆ ಒಂದು ಕೌಟುಂಬಿಕ ಜೀವನ ಪದ್ಧತಿಯನ್ನ ಗಮನದಲ್ಲಿಟ್ಟುಕೊಂಡು ಇಡೀ ಕಾರ್ಕಳ ಕ್ಷೇತ್ರ ಒಂದು ಕುಟುಂಬದಂತೆ, ಒಂದು ಬದುಕಿನಂತೆ, ಒಂದು ಜಾತ್ರೆಯಂತೆ, ಒಂದು ಕನಸಿನಂತೆ ಮತ್ತು ಎಲ್ಲ ವೈಚಾರಿಕ ವಿಚಾರಗಳನ್ನು ಕ್ರೋಢೀಕರಿಸಿಕೊಂಡು ಒಂದು ಅದ್ಭುತವಾದಂತಹ ಸಂಘಟನೆಯ ಸ್ವರೂಪ ಕೊಟ್ಟರಲ್ಲ ನೀವು ಸುನಿಲ್ ಕುಮಾರ್. ಆ ಕಾರಣಕ್ಕೋಸ್ಕರ ನಾನು ನಮ್ಮ ಇಡೀ ಸಮಾಜದ ಪರವಾಗಿ, ಸಮಾಜ ಅಂದ್ರೆ ಜನಜೀವನದ ಪರವಾಗಿ ನಿಮಗೆ ಈ ವೇದಿಕೆ ಮೂಲಕ ಅಭಿನಂದನೆ ಹೇಳಬೇಕು. ನಾನು ಸುನಿಲ್ ಕುಮಾರ್ ಕಿವಿಯಲ್ಲಿ ಬಿಟ್ಟಲ್ಲಿ ಕೇಳಿದೆ, ನಾವೆಲ್ಲ ದಡ್ರು, ನಮ್ಗೆ ಇದು ಸ್ವಲ್ಪ ಹೇಳಿಕೊಡಿ ಅಂತೇಳಿ. ಹಾಗಂತೇಳಿ ನಾವು ಕೆಲಸ ಮಾಡೋದಿಲ್ವಾ, ಕೆಲಸ ಮಾಡ್ತೇವೆ, ಬಡದಾಡೋದಿಲ್ವಾ, ಬಡದಾಡ್ತೇವೆ, ಖರ್ಚು ಮಾಡೋದಿಲ್ವಾ, ಖರ್ಚುನೂ ಮಾಡ್ತೇವೆ. ಆದ್ರೆ ಇಂಥ ಬುದ್ಧಿವಂತಿಕೆ ಅಂತ ಅದ್ಭುತವಾದಂತ ಕಾರ್ಯಕ್ರಮ ಮಾಡೋದು ಹೇಗೆ ಅಂತೇಳಿ ಒಂದ್ಸತಿ ನನಗೆ ನೀವು ಹೇಳಿಕೊಟ್ರೆ ನನ್ನ ಜಿಲ್ಲೆಯಲ್ಲಿ ನನ್ನೂರಲ್ಲಾದ್ರೂ ಇದು ಮಾಡ್ತಿದ್ದೆ ಅಂತ ನಾನು ಹೇಳ್ತಾ ಇದ್ದೆ. ಅದ್ಭುತವಾದಂತ ಕಲ್ಪನೆಗಳು, ಕನಸುಗಳು. ಒಬ್ಬ ಶಾಸಕನಾಗಿ, ಮಂತ್ರಿಯಾಗಿ ಅವರ ಕ್ಷೇತ್ರದಲ್ಲಿರುವಂತಹ ಅಭಿವೃದ್ಧಿ ಕೆಲಸಗಳು ಅದನ್ನೆಲ್ಲ ಮಾಡುವುದು ಸ್ವಾಭಾವಿಕವಾಗಿ ಅನಿವಾರ್ಯವಾಗಿ ಮಾಡಬೇಕು. ಇಡೀ ರಾಜ್ಯದಲ್ಲೇ ದಾಖಲೆ ಮಟ್ಟದ ಕಾರ್ಯಕ್ರಮವನ್ನ, ಅಭಿವೃದ್ಧಿ ಕೆಲಸಗಳನ್ನ ಸುನಿಲ್ ಕುಮಾರ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ವೇದಿಕೆಯಲ್ಲಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಕಾರ್ಕಳ ಉತ್ಸವ 20ಕ್ಕೆ ಮುಕ್ತಾಯ ಆಗಬೇಕಿತ್ತು. ಕಾರ್ಕಳ ತಾಲೂಕಿನ ಮತ್ತು ಹೊರಭಾಗದ ಜನರ ಉತ್ಸವ ಹೆಚ್ಚಿದ್ದು, ದೀಪಾಲಂಕಾರ, ವಸ್ತು ಪ್ರದರ್ಶನ, ಹಾರೋತ್ಸವ, ಬೋಟಿಂಗ್ ಇತ್ಯಾದಿಗಳನ್ನು ನೋಡಲು ದೊಡ್ಡ ಪ್ರಮಾಣದಲ್ಲಿ ಬರುತ್ತಿರುವ ಕಾರಣ 2 ದಿನ ವಿಸ್ತರಿಸಲಾಗಿದೆ ಎಂದು ಸಚಿವ ಸುನಿಲ್ ಕುಮಾರ್ ತಿಳಿಸಿದರು. ವೇದಿಕೆಯಲ್ಲಿ ಮಠ ರತ್ನಾಕರ ಹೆಗಡೆ, ವಿಜಯಕುಮಾರ್, ಸುಬ್ರಾಯ ಪೈ, ಭಾಸ್ಕರ್ ವಿ ಉಪಸ್ಥಿತರಿದ್ದರು.